ವಾದಗಳು ಯಾಕೆ ಅಲ್ಲಲ್ಲ, ನೀವು ಇಂಜಿನಿಯರ್ ಮಾತಾಡೋಕೆ ಯಾರು ಅಂತ ನನಗೆ ಕೇಳಬಾರದು. ನೀನು ಇಂಜಿನಿಯರಿಂಗ್ ಮಾತಾಡೋದಕ್ಕೆ ಯಾರು ಅಂತ ಕೇಳಿಲ್ಲ. ನಮ್ ಕೆಲಸದ ಬಗ್ಗೆ ನೀನ್ ಹೇಳ್ಬಾರ್ದು, ನೀನ್ ಹೇಳ್ಬಾರ್ದು ಮತ್ತ ಪೇಮೆಂಟ್ ನೀನ್ ಹೇಳ್ಬಾರ್ದು ಒಂದೇ. ಇದು ಸುಮ್ಮನೆ ಚರ್ಚೆ ಮಾಡೋದು ಬೇಡ, ಒಬ್ರಿಗೊಬ್ರು ಮನ್ಸ್ಕೊಂಡು ಕೇಳಿಸ್ಕೊಳ್ಳೋದು ಬೇಡ. ಕ್ಲಿಯರ್ ಮಾಡ್ಕ, ಎಲ್ಲಿ ಕ್ಲಿಯರ್ ಮಾಡ್ಕ, ಹೂನ ಆಯ್ತಾರ ಮಾಡ್ತಾರೆ. ಕ್ಲಿಯರ್ ಮಾಡ್ಕ, ಸ್ಮೂತ್ ಹೋಗೋದು ಕ್ಲಿಯರ್ ಬಂದು ಒಂದು 10 ಸಲ ಹೇಳಿದ್ದೀನಿ ನಾನು ನಿಮ್ಗೆ. ಹೂನ ಆಯ್ತಾನ, ಈಗ ಕೇರ್ ಮಾಡ್ತೀನಿ ಅಂತೀನಿ ನಿಮ್ಗೆ. ಮನೆ ಮಾಡಿ ಕೇಳಿದ್ರೆ ನಿಮ್ಗೆ ಬರ್ಕೊಟ್ಟೆ, ಹುಡುಗರು ಯಂಗ್ಸ್ಟರ್ಸ್ ಮಾಡ್ಕೊಂಡ್ಬರ್ತಾರ. ಅವ್ರು ಅದು ಹಂಗೆ ಇಟ್ಕೊಂತಾರೆ ವ್ಯವಹಾರ. ಅದು ನಮ್ಮ ಮೇಲಾಗ್ತದೆ ಪೇಮೆಂಟ್. ಇಟ್ಕೊಳ್ಳಿ, ನಾನು ಸಂತೋಷ ವ್ಯವಹಾರ ಇಟ್ಟಿರೋದು ಇನ್ನೂ ಒಂದು 25 ಕೋಟಿ ಟೆಂಡರ್ ಮಾಡ್ತಾರೆ. ಯಾವ ತರ ಅಂತಾರೆ? ಆಯ್ತಂತ ನೀನು ಇನ್ನೊಬ್ಬರು ಮಾಡೋದು ನೀನು ಮಾಡ್ತೀಯ ಅಷ್ಟೇ, ನಮ್ಗೇನಷ್ಟೇ. ಆಯ್ತಂತ ತಲುಪಿಸ್ತೀನಿ. ನನಗೆ ಟೆಲೆಕ್ಷನ್ ಕೊಡ್ಬೇಡ, ಇಂಥವ್ರಿಗೆ ಮಾತಾಡ್ಬೇಕು, ಇಂಜಿನಿಯರ್ಗೆ ಹೇಳ್ಬೇಕು ಅಂತ ನೀನ್ ಹೇಳ್ಬಾರ್ದಂಗೆ. ವಾದಗಳು ಯಾಕೆ ಅಲ್ಲಲ್ಲ, ನೀವು ಇಂಜಿನಿಯರ್ ಮಾತಾಡೋಕೆ ಯಾರು ಅಂತ ನನಗೆ ಕೇಳಬಾರದು. ನೀನು ಇಂಜಿನಿಯರಿಂಗ್ ಮಾತಾಡೋದಕ್ಕೆ ಯಾರು ಅಂತ ಕೇಳಿಲ್ಲ. ನಮ್ ಕೆಲಸದ ಬಗ್ಗೆ ನೀನ್ ಹೇಳ್ಬಾರ್ದು, ನೀನ್ ಹೇಳ್ಬಾರ್ದು ಮತ್ತ ಪೇಮೆಂಟ್ ನೀನ್ ಹೇಳ್ಬಾರ್ದು ಒಂದೇ. ಇದು ಸುಮ್ಮನೆ ಚರ್ಚೆ ಮಾಡೋದು ಬೇಡ, ಒಬ್ರಿಗೊಬ್ರು ಮನ್ಸ್ಕೊಂಡು ಕೇಳಿಸ್ಕೊಳ್ಳೋದು ಬೇಡ. ಕ್ಲಿಯರ್ ಮಾಡ್ಕ, ಎಲ್ಲಿ ಕ್ಲಿಯರ್ ಮಾಡ್ಕ, ಹೂನ ಆಯ್ತಾರ ಮಾಡ್ತಾರೆ. ಕ್ಲಿಯರ್ ಮಾಡ್ಕ, ಸ್ಮೂತ್ ಹೋಗೋದು ಕ್ಲಿಯರ್ ಬಂದು ಒಂದು 10 ಸಲ ಹೇಳಿದ್ದೀನಿ ನಾನು ನಿಮ್ಗೆ. ಹೂನ ಆಯ್ತಾನ, ಈಗ ಕೇರ್ ಮಾಡ್ತೀನಿ ಅಂತೀನಿ ನಿಮ್ಗೆ. ಮನೆ ಮಾಡಿ ಕೇಳಿದ್ರೆ ನಿಮ್ಗೆ ಬರ್ಕೊಟ್ಟೆ, ಹುಡುಗರು ಯಂಗ್ಸ್ಟರ್ಸ್ ಮಾಡ್ಕೊಂಡ್ಬರ್ತಾರ. ಅವ್ರು ಅದು ಹಂಗೆ ಇಟ್ಕೊಂತಾರೆ ವ್ಯವಹಾರ. ಅದು ನಮ್ಮ ಮೇಲಾಗ್ತದೆ ಪೇಮೆಂಟ್. ಇಟ್ಕೊಳ್ಳಿ, ನಾನು ಸಂತೋಷ ವ್ಯವಹಾರ ಇಟ್ಟಿರೋದು ಇನ್ನೂ ಒಂದು 25 ಕೋಟಿ ಟೆಂಡರ್ ಮಾಡ್ತಾರೆ. ಯಾವ ತರ ಅಂತಾರೆ? ಆಯ್ತಂತ ನೀನು ಇನ್ನೊಬ್ಬರು ಮಾಡೋದು ನೀನು ಮಾಡ್ತೀಯ ಅಷ್ಟೇ, ನಮ್ಗೇನಷ್ಟೇ. ಆಯ್ತಂತ ತಲುಪಿಸ್ತೀನಿ. ನನಗೆ ಟೆಲೆಕ್ಷನ್ ಕೊಡ್ಬೇಡ, ಇಂಥವ್ರಿಗೆ ಮಾತಾಡ್ಬೇಕು, ಇಂಜಿನಿಯರ್ಗೆ ಹೇಳ್ಬೇಕು ಅಂತ ನೀನ್ ಹೇಳ್ಬಾರ್ದಂಗೆ. ವಾದಗಳು ಯಾಕೆ ಅಲ್ಲಲ್ಲ, ನೀವು ಇಂಜಿನಿಯರ್ ಮಾತಾಡೋಕೆ ಯಾರು ಅಂತ ನನಗೆ ಕೇಳಬಾರದು. ನೀನು ಇಂಜಿನಿಯರಿಂಗ್ ಮಾತಾಡೋದಕ್ಕೆ ಯಾರು ಅಂತ ಕೇಳಿಲ್ಲ. ನಮ್ ಕೆಲಸದ ಬಗ್ಗೆ ನೀನ್ ಹೇಳ್ಬೇಕು, ನೀನ್ ಹೇಳ್ಬಾರ್ದು ಮತ್ತ ಪೇಮೆಂಟ್ ನೀನ್ ಹೇಳ್ಬಾರ್ದು ಒಂದೇ. ಇದು ಸುಮ್ಮನೆ ಚರ್ಚೆ ಮಾಡೋದು ಬೇಡ, ಒಬ್ರಿಗೊಬ್ರು ಮನ್ಸ್ಕೊಂಡು ಕೇಳಿಸ್ಕೊಳ್ಳೋದು ಬೇಡ. ಕ್ಲಿಯರ್ ಮಾಡ್ಕ, ಎಲ್ಲಿ ಕ್ಲಿಯರ್ ಮಾಡ್ಕ, ಹೂನ ಆಯ್ತಾರ ಮಾಡ್ತಾರೆ. ಕ್ಲಿಯರ್ ಮಾಡ್ಕ, ಸ್ಮೂತ್ ಹೋಗೋದು ಕ್ಲಿಯರ್ ಬಂದು ಒಂದು 10 ಸಲ ಹೇಳಿದ್ದೀನಿ ನಾನು ನಿಮ್ಗೆ. ಹೂನ ಆಯ್ತಾನ, ಈಗ ಕೇರ್ ಮಾಡ್ತೀನಿ ಅಂತೀನಿ ನಿಮ್ಗೆ. ಮನೆ ಮಾಡಿ ಕೇಳಿದ್ರೆ ನಿಮ್ಗೆ ಬರ್ಕೊಟ್ಟೆ, ಹುಡುಗರು ಯಂಗ್ಸ್ಟರ್ಸ್ ಮಾಡ್ಕೊಂಡ್ಬರ್ತಾರ. ಅವ್ರು ಅದು ಹಂಗೆ ಇಟ್ಕೊಂತಾರೆ ವ್ಯವಹಾರ. ಅದು ನಮ್ಮ ಮೇಲಾಗ್ತದೆ ಪೇಮೆಂಟ್. ಇಟ್ಕೊಳ್ಳಿ, ನಾನು ಸಂತೋಷ ವ್ಯವಹಾರ ಇಟ್ಟಿರೋದು ಇನ್ನೂ ಒಂದು 25 ಕೋಟಿ ಟೆಂಡರ್ ಮಾಡ್ತಾರೆ. ಯಾವ ತರ ಅಂತಾರೆ? ಆಯ್ತಂತ ನೀನು